ನೀವು ಪ್ರತಿನಿತ್ಯ ನೋಡ್ತಾ ಇರುವಂಥದ್ದು ವಿಚಾರ ಇದು. ಮಂಗಳೂರಿಗೆ ಒಂದು ಕಡೆ ಸ್ಮಾರ್ಟ್ ಸಿಟಿ ಅಥವಾ ಸ್ಮಾರ್ಟ್ ಸಿಟಿ ವರ್ಕ್ ಅನ್ನುವ ಕಾರಣಕ್ಕಾಗಿ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಬರ್ತದೆ. ಇದ್ದ ರಸ್ತೆಗಳೆಲ್ಲ ಕಾಂಕ್ರೀಟ್ ಆಗುತ್ತೆ. ಇನ್ನೊಂದು ಕಡೆ MLA ಫಂಡ್ ಇರುತ್ತೆ, MP ಫಂಡ್ ಇರುತ್ತೆ, ವಿಧಾನ ಪರಿಷತ್ ಸದಸ್ಯರ ಫಂಡ್ ಇರುತ್ತೆ, ಬೇರೆ ಬೇರೆ ಇಲಾಖೆಯ ಫಂಡ್ಗಳಿರ್ತವೆ. ಇದು ಆ ಫಂಡ್ನಲ್ಲಿ ಕೂಡ ಆ ನಿಧಿಯ ಮೂಲಕ ಕೂಡ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂಥದ್ದು. ಇದರ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯದ್ದು ನಿಧಿಗಳಿದ್ದಾವೆ, ಅದರಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಮಾಡುವಂಥದ್ದು. ಎಲ್ಲರೂ ರಸ್ತೆಯನ್ನು ಅಭಿವೃದ್ಧಿಯೇ ಮಾಡೋದು. ರಸ್ತೆಗೆ ಕಾಂಕ್ರೀಟ್ ಹಾಕುವುದೇ ಒಂದು ಅಭಿವೃದ್ಧಿ ಅಂತ ಆಗಿದೆ. ಕಾಂಕ್ರೀಟ್ ಹಾಕಿದ ನಂತರ ನಡ್ಕೊಂಡು ಹೋಗುವವನ ಕತೆ ಏನು? ಸರಿಯಾದ ಫುಟ್ಪಾತ್ ಉಂಟು ಅಂತ ಕೇಳಿದರೆ ಮಂಗಳೂರಿನಲ್ಲಿ ಅರ್ಧಕ್ಕರ್ಧಕ್ಕಷ್ಟು ರಸ್ತೆಗಳಲ್ಲಿ ಸರಿಯಾದ ಫುಟ್ಪಾತ್ ಇಲ್ಲ ಒಂದು. ಆಮೇಲೆ ನೀರು ಹೋಗಲಿಕ್ಕೆ ಏನಾದರೂ ಚರಂಡಿ ಉಂಟಾ ಅಥವಾ ಜಾಗ ಉಂಟಾ ಅಂತ ಕೇಳಿದರೆ ಅದು ಇಲ್ಲ. ಒಂದು ವೇಳೆ ಇದ್ದಿದ್ದರೆ ಮೊನ್ನೆ ದಿವಸ ಥರ ಮಂಗಳೂರು ಅಲ್ಲಲ್ಲಿ ಮುಳುಗಡೆ ಆಗ್ತಾ ಇರಲಿಲ್ಲ. ಕೃತಕ ನೆರೆ ಅಂತ ನಾವೇನು ಹೇಳ್ತೇವೆ. ಇವತ್ತೇನು ಮಾಡ್ತಾರೆ, ಸಡನ್ನಾಗಿ ರಸ್ತೆ ಕಾಮಗಾರಿ ಮುಗಿಯುತ್ತೆ, ಮರು ದಿವಸ ಇನ್ನೊಂದು ಇಲಾಖೆಯವರು ಬಂದು ಕಟ್ ಮಾಡ್ತಾರೆ. ಅಂದರೆ ಇಲ್ಲಿ ಒಂದು ಕೋಆರ್ಡಿನೇಷನ್ ಇಲ್ಲ. ನಾವಿಲ್ಲಿ ಪದವ್ ರಸ್ತೆ ಮಂಗಳೂರಿನ ಎಯಾಡಿ ಇಂದ ಶರ್ಬತ್ ಕಟ್ಟೆಯಿಂದ ಪದವ್ಗೆ ಹೋಗುವಂಥ ರಸ್ತೆ. ಅಥವಾ ನೀವು ಮಂಗಳೂರಿನಿಂದ ಏನು ನಂತೂರು ಕಡೆಯಿಂದ ಬಂದರೆ ಪದವ್ ಜಂಕ್ಷನ್, ಪದವ್ ಸ್ಕೂಲ್, ಪದವ್ ಕಾಲೇಜ್, ಅಲ್ಲಿಂದ ಎಯಾಡಿಗೆ ಕನೆಕ್ಟ್ ಆಗುವಂಥ ಅಥವಾ ಶರ್ಬತ್ ಕಟ್ಟೆಗೆ ಬರುವಂಥ ರಸ್ತೆ ಕಾಂಕ್ರೀಟ್ ಮಾಡಲಾಯಿತು. ಸುಮಾರು 1 ತಿಂಗಳು ಬಂದಿತ್ತು. ಈ ಮಳೆಯ ಆರಂಭದಲ್ಲಿ ಕೂಡ ಜನ ಒಂದಷ್ಟು ಪರದಾಡುವಂತಾಯಿತು. ನಿನ್ನೆ ಮೊನ್ನೆ ರಸ್ತೆ ಓಪನ್ ಮಾಡಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಎಷ್ಟೋ ಸಾರ್ವಜನಿಕರಿಗೆ ಇನ್ನೂ ಕೂಡ ಈ ರಸ್ತೆ ಓಪನ್ ಆಗಿರೋದು ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವರು ಮಳೆ ಅಂತೇಳಿ ನಿನ್ನೆ ಮೊನ್ನೆ ಕೆಲವರೆಲ್ಲ ಆಚೆ ಈಚೆ ಓಡಾಡದೆ ಇರೋರು ಇರ್ಬೋದು ಅಥವಾ ಈ ರಸ್ತೆಯಲ್ಲಿ. ಆದರೆ ಇವತ್ತು ಬೆಳಿಗ್ಗೆ ನೋಡಿದ್ರೆ ಈ ರಸ್ತೆಯನ್ನು ಕಟ್ ಮಾಡ್ತಾ ಇದ್ದಾರೆ ನೋಡಿ. ಕಾಂಕ್ರೀಟ್ ಮಾಡಲಾದ ರಸ್ತೆಯನ್ನು ರಸ್ತೆ ಉದ್ಘಾಟನೆ ಆದ ಒಂದು ದಿವಸ ಅದು 1.5 ದಿವಸದ ಒಳಗಡೆ ತಿರ್ಗಾ ಬಂದು ಕಟ್ ಮಾಡ್ತಾರೆ. ಮಳೆ ಬರ್ತಾ ಉಂಟು, ರಸ್ತೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಆಯಿತು, ಮಳೆ ಬರುವುದು ಆಯಿತು ಇರಲಿ, ಆದರೆ ಈ ರಸ್ತೆ ಓಪನ್ ಆಗಿ ಈ ರಸ್ತೆ ಸಾರ್ವಜನಿಕ ಬಳಕೆಗೆ ಅಂತ ಬಿಟ್ಟುಕೊಟ್ಟು ಎಷ್ಟು ದಿವಸ ಆಯಿತು? ಈ ರಸ್ತೆಯನ್ನು ಸಾರ್ವಜನಿಕ ಬಳಕೆಗೆ ಬಿಟ್ಟುಕೊಟ್ಟು ಎಷ್ಟು ದಿವಸ ಆಯಿತು? 2 ದಿವಸ. 2 ದಿವಸ ಆಗಬೇಕಿದ್ರೆ ರಸ್ತೆಯನ್ನು ಅಡ್ಡಾಗಿ ಕಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇಲಾಖೆಯವರು ಬಂದು ಮಳೆ ಬರ್ತಾ ಉಂಟು, ಪಾಪ ಅವರಿಗೆ ಬರ ತುರ್ತು. ಈಗ ಇನ್ನೊಂದು ಇಲಾಖೆಯವರು, ಅದು ಗ್ಯಾಸ್ನವರು ಇರ್ಬೋದು, ಕರೆಂಟ್ನವರು ಇರ್ಬೋದು, ಟೆಲಿಫೋನ್ನವರು ಇರ್ಬೋದು, ಅಥವಾ ನಲ್ಲಿ ನೀರಿನವರು ಇರ್ಬೋದು, ಅಥವಾ ಒಳಚರಂಡಿಯವರು ಇರ್ಬೋದು. ಅವರು ಬಂದು ಅವರ ತುರ್ತು ಅವರ ಕೆಲಸ ಬಾಕಿಯಾಗಿದೆ ಅಂತ ಇರ್ತದೆ, ಅವರು ಬಂದು ರಸ್ತೆಯನ್ನು ಕಟ್ ಮಾಡ್ತಾ ಇದ್ದಾರೆ. ಸೊ ಇದು ಮಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು. ಇದೇನು ಹೊಸತಲ್ಲ, ಖಂಡಿತಕ್ಕೂ ಹೊಸತಲ್ಲ. ಮತ್ತು ಇದು ಇವತ್ತಿಗೆ ನಿಲ್ಲುವುದು ಕೂಡ ಇಲ್ಲ. ನಾಳೆ ಇನ್ನೊಂದು ರಸ್ತೆ ಕಾಂಕ್ರೀಟ್ ಆಗುತ್ತೆ. ಆ ಕಾಂಕ್ರೀಟ್ ಮುಗಿದ ಮರು ದಿವಸನೇ ಮತ್ತೊಬ್ಬರು ಈ ರೀತಿಯ ಡ್ರಿಲ್ಲರ್ ಇಟ್ಕೊಂಡು ಬರ್ತಾರೆ, ರಸ್ತೆಯನ್ನು ಬಡ ಅಂತ ಅಗದಾಕಿ ಹೋಗ್ತಾರೆ. ಮತ್ತು ಅವರು ಈ ರೀತಿಯಾಗಿ ಅರೆಬರಿಯಾಗಿ ಕೆಲಸ ಮಾಡಿದ ಕಲ್ಲು, ಜಲ್ಲಿ, ಮಣ್ಣು, ಸಿಮೆಂಟು ಎಲ್ಲವೂ ರಸ್ತೆಯ ಒಂದು ಮೂಲೆಯಲ್ಲಿ ಬಿದ್ದಿರುತ್ತದೆ. ಅಥವಾ ಕೆಲವೊಮ್ಮೆ ನಡುವೆ ಯಥಾ ಪ್ರಕಾರ ಹಾಗೇನೇ ಇರುತ್ತೆ. ಅಲ್ಲಿ ಓಡಾಡುವ ಪ್ರಾಣವನ್ನು ಕೈ ಹಿಡ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ 2 ವೀಲರ್ನಲ್ಲಿ ಓಡಾಡುವವರದು, ದ್ವಿಚಕ್ರ ವಾಹನದಲ್ಲಿ ಓಡಾಡುವಂಥವ್ರದ್ದು, ಸ್ಕೂಟರ್ ಬೈಕಿನಲ್ಲಿ ಓಡಾಡುವಂಥವು, ಆಮೇಲೆ ನಡ್ಕೊಂಡು ಹೋಗುವಂಥ ಪಾದಾಚಾರಿಗಳ ಪ್ರಶ್ನೆ, ಆಮೇಲೆ ರಾತ್ರಿ ವೇಳೆ ಹೋಗೋವರಿಗೆ ಸಮಸ್ಯೆ. ಸೊ ಆಯಿತು, ಅದನ್ನಾಗಿ ನೀಟಾಗಿ ಒಂದು ಕ್ಲೀನ್ ಮಾಡಿ ಬಿಡ್ತಾರಾ? ಅದು ಇಲ್ಲ. ನೀವು ಮಂಗಳೂರಿನ ಯಾವುದೇ ರಸ್ತೆಯ ಆಸುಪಾಸಲ್ಲಿ ಹೋದರೆ ಇದು ಎಲ್ಲ ಕಡೆ ಕೂಡ ಕಂಡು ಬರುವಂಥ ಪರಿಸ್ಥಿತಿ. ನಾವು ಸ್ಮಾರ್ಟ್ ಆಗಲಿಕ್ಕೆ ಹೊರಟಿದ್ದೇವೆ, ಸ್ಮಾರ್ಟ್ ಸಿಟಿ ಅಂತ. ಸ್ಮಾರ್ಟ್ ಸಿಟಿ ಅಂತ ಹೇಳಿಕೊಂಡು
ಆದರೆ ನಮ್ಮ ಸ್ಮಾರ್ಟ್ನೆಸ್ ಎಲ್ಲವೂ ಈ ರೀತಿ ಆದರೆ ನಮ್ಮ ಸ್ಮಾರ್ಟ್ನೆಸ್ ಈ ರೀತಿ ಆದರೆ ಎಸ್, ಮಂಗಳೂರು ನಿಜಕ್ಕೂ ಸ್ಮಾರ್ಟ್ ಆಗಬೇಕು. ಮಂಗಳೂರು ನಿಜಕ್ಕೂ ಸ್ಮಾರ್ಟ್ ಆಗಬೇಕು. ಆ ರೀತಿ ಎಲ್ಲ ಪೊಟೆನ್ಷಿಯಾಲಿಟಿ ಇರುವಂಥ ವಿಚಾರಣೆ. ಆದರೆ ಸ್ಮಾರ್ಟ್ ಆಗುವ ಸಂದರ್ಭದಲ್ಲೇ ನಾವು ಕೈಗೆತ್ತಿಕೊಳ್ಳುವ ಯೋಜನೆಗಳ ಬಗ್ಗೆ ವಿವರಗಳು ಅದನ್ನೊಂದು ಸಮಗ್ರವಾಗಿ ಕುಳಿತು ಚಿಂತನೆ ಮಾಡುವಂಥ ಕೆಲಸ ಆಗಬೇಕಲ್ವ. ಒಬ್ಬರಿಗೆ ರಸ್ತೆ ಗುತ್ತಿಗೆ, ಪಾಪ ಅವರಿಗೆ ಆ ರಸ್ತೆಯಲ್ಲಿ ಏನೆಲ್ಲ ಉಂಟು, ಏನೆಲ್ಲ ಹೋಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಇರುತ್ತದೋ ಇಲ್ವೋ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮಾಹಿತಿ ಇದ್ದಿದ್ದರೆ ಈ ರೀತಿಯಾಗಿ ಒಂದು ರಸ್ತೆ ಓಪನ್ ಆದ ಮರುದಿವಸವೇ ಅದನ್ನು ಕಟ್ ಮಾಡಲಿಕ್ಕೆ ಹೊರಡ್ತಾರೆ ಅಂತ ಹೇಳಿದ್ರೆ, ಈಗಾಗಿದ್ರೆ ಇವರು ಎಲ್ಲರೂ ಕುಳಿತುಕೊಂಡು ಒಂದು ಕಡೆ ಮಂಗಳೂರು ನಗರ ಪಾಲಿಕೆ ಇರ್ಬೋದು ಅಥವಾ ಸ್ಮಾರ್ಟ್ ಸಿಟಿ ಯೋಜನೆಯವರು ಇರ್ಬೋದು, ಅವ್ರದ್ದು ಕೂಡ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಮೆಂಬರ್ಸ್ ಇದ್ದಾರೆ, ಕುಳಿತುಕೊಂಡು ಮಾತಾಡೋದಿಲ್ವ? ಆಗಿದ್ರೆ ಯಾರ ದುಡ್ಡನ್ನು ಪೋಲ್ ಮಾಡುವುದು? ಪ್ರಶ್ನೆ ವೆರಿ ಸಿಂಪಲ್, ಎಲ್ಲರೂ ಕೇಳುವಂಥದ್ದು. ಯಾರ ದುಡ್ಡನ್ನು ಪೋಲ್ ಮಾಡುವಂಥದ್ದು? ನೀವು ನಿನ್ನೆ ರಸ್ತೆಯೊಂದನ್ನು ಉದ್ಘಾಟನೆ ಮಾಡಿದ್ರಿ, ಇವತ್ತು ಆ ರಸ್ತೆಯನ್ನು ಕಟ್ ಮಾಡ್ತಾ ಇದ್ದೀರಿ. ಯಾರ ದುಡ್ಡನ್ನು ಕಟ್ ಅದು ನೀವು ಈ ರೀತಿಯಾಗಿ ಪೋಲ್ ಮಾಡ್ತಾ ಇರುವಂಥದ್ದು? ಸೊ ಒಂದು ಜನತೆಗೆ ಅಥವಾ ನಾಗರಿಕ ಸಮಾಜಕ್ಕೆ ನಿಮ್ಮದು ಏನು ಉತ್ತರದಾಯಿತ್ವ ಇಲ್ವಾ? ನಿಮ್ಮದು ಯಾವುದೇ ಅಕೌಂಟಬಿಲಿಟಿ ಅನ್ನೋದು ಇಲ್ವಾ? ಆಗಿದರೆ ನಾವಿಷ್ಟು ಕೆಲಸ ಮಾಡಿದೆವು, ಈ ರೀತಿಯಾಗಿ ಮಾಡಿದೆವು, ಇಷ್ಟು ವೆಚ್ಚ ಆಯಿತು, ಈಗ ವೆಚ್ಚ ಆಯಿತು, ಎಲ್ಲ ಆಯಿತು, ಮರುದಿವಸ ಬಂದು ಕಟ್ ಮಾಡ್ತೀರಿ. ಕಟ್ ಮಾಡಿದ್ದು ಯಾವ ಇಲಾಖೆಯವರು, ಯಾವ ದುಡ್ಡಿನಿಂದ, ಅದಕ್ಕೆ ಎಲ್ಲಿಂದ ದುಡ್ಡು, ಅದಕ್ಕೆ ಮತ್ತೆ ಅದು ಹೇಗೆ ದುಡ್ಡನ್ನು ಜೋಡಿಸಿಕೊಂಡ್ರೆ? ಜನ ಸುಮ್ಮನೆ ಹೇಳುವುದಿಲ್ಲ ಸ್ವಾಮಿ 40% ಅಂತ. ಇವತ್ತು ಜನ ಈ ರೀತಿಯ ನೀವು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ತಕ್ಷಣ ಹೇಳುವಂಥದ್ದು 40% ಅಂತ. ಅಂದರೆ ಯಾರಿಗೋ ಪರ್ಸೆಂಟೇಜ್ ಕೊಡಬೇಕು, ಆ ಕಾರಣಕ್ಕಾಗಿ ಗುತ್ತಿಗೆಯೋ ಅಥವಾ ಏನು ದುಡ್ಡು ಬಂದಿದೆ, ಇಲಾಖೆಯದು ದುಡ್ಡಿದೆ, ಸಂಸದರ ನಿಧಿಯ ದುಡ್ಡಿದೆ, MLA ಫಂಡಿನ ದುಡ್ಡಿದೆ, ನಗರ ಪಾಲಿಕೆಯದ್ದೇ ದುಡ್ಡಿದೆ, ಎಲ್ಲವೂ ಒಟ್ರಾಸಿಯಾಗಿ ಖರ್ಚಾಗಿಕೊಂಡು ಹೋಗಬೇಕು ಅಥವಾ ಒಟ್ರಾಸಿ ದುಡ್ಡು ಮುಗಿಯಬೇಕು ಅನ್ನುವ ಲೆಕ್ಕಾಚಾರವೋ? ಇದು ನೀರಿನಂತೆ ಪೋಲ್ ಮಾಡುವುದಂತ ನೋಡಿ. ಈಗ ನೀರಲ್ಲಿ ಮಳೆ ಬರ್ತಾ ಉಂಟು, ನಿಜಕ್ಕೆ ನೀರಿನಂತೆ ಪೋಲ್ ಮಾಡುವಂಥದ್ದೇ ಆಗಿದೆ. ಸೊ ಇಟ್ಸ್ ವೆರಿ ಸ್ಯಾಡ್ ಸ್ಟೇಟ್ ಫೈರ್ ಅಂತ ಹೇಳ್ತೇವೆ ನಾವು ಇದನ್ನು. ಅತ್ಯಂತ ವಿಷಾದನೀಯವಾದಂಥ ಘಟನೆ. ಯಾರಲ್ಲಿ ಕೇಳುವುದು ಅಥವಾ ಯಾರನ್ನು ಎಚ್ಚರಿಸುವುದು? ಇದು ಒಂದು ರಸ್ತೆ ಅಲ್ಲ, ಮಂಗಳೂರಿನ ಬಹುತೇಕ ರಸ್ತೆಗಳ ಕತೆ ಇದು. ಜನರು ಕೂಡ ಅಷ್ಟೇ ಉದಾಸೀನ. ಯಾರಾದರೂ ಸಾಮಾಜಿಕ ಕಾರ್ಯಕರ್ತರು ಮಾತನಾಡಲಿ, ಯಾವುದಾದ್ರೂ ಪಕ್ಷದವರು ಮಾತನಾಡಲಿ, ನಮಗೆ ಯಾಕೆ ಅಂತ ಹೇಳಿಕೊಂಡು ಸುಮ್ಮನಿರ್ತಾರೆ. ಅದರ ಪರಿಣಾಮವಾಗಿ ನಮ್ಮ ರಸ್ತೆಗಳಲ್ಲೇ ನೀರು ಹೋಗ್ತದೆ, ನಮ್ಮ ಫ್ಲೈಓವರ್ಗಳಲ್ಲಿ ನೀರು ತುಂಬಿಕೊಳ್ತದೆ, ನಮ್ಮ ಫ್ಲೈಓವರ್ನ ಅಡಿಯಲ್ಲಿ ಕೂಡ ನೀರು ತುಂಬಿಕೊಳ್ತದೆ. ಇದು ನಾವು ಈ ವಿಚಾರವಾಗಿ ಏನು ಮಂಗಳೂರಿನ ಎಯಾಡಿ ಶರ್ಬತ್ ಕಟ್ಟೆ ಹೊಸ ರಸ್ತೆಯ ಏನು ನಿನ್ನೆ ಉದ್ಘಾಟನೆ, ಇವತ್ತು ಕಟ್ ಮಾಡುವಂಥ ಕಾರ್ಯಕ್ರಮ, ರಿಬ್ಬನ್ ಕಟ್ ಮಾಡಿದಾಗೆ ಇವತ್ತು ರೋಡ್ ಕಟ್ ಮಾಡುವಂಥದ್ದು. ಸ್ಥಳೀಯ ಕಾರ್ಪೊರೇಟರ್ ಶಶಿಕಲಾ ಕಾವ್ ಅವರಿಗೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು, ಏನಿದು ವಿಚಾರ ಮೇಡಮ್ ಅಂತ ಕೇಳುವಂಥ. ಪಾಪ ಅವರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಮಳೆಯಲ್ಲಿ ಬೇರೆ ಎಲ್ಲಾದರೂ ಪರಿಶೀಲನೆ ಅಥವಾ ಕ್ಷೇತ್ರ ವಾರ್ಡ್ಗೆ ಹೋಗಿರ್ಬೋದು. ಸತತವಾಗಿ ಕಾಲ್ ಮಾಡಿದ್ರು ಕೂಡ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಸೊ ಸಾರ್ವಜನಿಕರ ಗಮನಕ್ಕೆ ತನ್ನಿ. ಅಟ್ಲೀಸ್ಟ್ ಕಟ್ ಮಾಡಿ ಆಯಿತು. ಇವತ್ತು ರಾತ್ರಿ ಹೋಗುವವನು ನೆಮ್ಮದಿಯಲ್ಲಿ ಆ ರಸ್ತೆಯಲ್ಲಿ ಓಡಾಡಲಿ. ಟೂ ವೀಲರ್ನಲ್ಲಿ ಓಡಾಡುವವನು ಕಷ್ಟ, ಟೂ ವೀಲರ್ನಲ್ಲಿ ಓಡಾಡುವವರ ಕಷ್ಟ. ಅದು ಈ ಮಳೆಯಲ್ಲಿ ಈ ರೀತಿಯಲ್ಲಿ ಸಿಕ್ಕಿದಲ್ಲೆಲ್ಲ ಹಗದು ಹಾಕಿ ಸಿಕ್ಕಿದಲ್ಲೆಲ್ಲ ಕಟ್ ಮಾಡಿ ಮತ್ತು ಅಪಘಾತಕ್ಕೀಡಾಗುವಂಥವರು ಟೂ ವೀಲರ್ನಲ್ಲಿ ಓಡಾಡುವವರು.